ಕಾಲು ಜಾರಿ ಬಾವಿಗೆ ಬಿದ್ದು ಯುವಕ ಮೃತಪಟ್ಟಿರುವ ಘಟನೆ ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಗಳದಾಗ ಗ್ರಾಮದಲ್ಲಿ ನಡೆದಿದೆ. ಭೀಮಾಪುರವಾಡಿ ಗ್ರಾಮದ 21 ವರ್ಷದ ಯುವಕ ಸುನೀಲ ಬಾಳಸಾಹೇಬ ತಳಕರ ಮೃತ ಯುವಕ. ಸುನೀಲ ಕಳೆದ 2 ವರ್ಷಗಳಿಂದ ಕಬ್ಬು ಕಟಾವು ಮಾಡಲು ಹೋಗುತ್ತಿದ್ದ. ಮುಂಜಾನೆ ರೈತ ಮಹಾವೀರ ಖೋತ ಕಟಾವುದಾರರಿಗೆ ಉಪಹಾರದ ವ್ಯವಸ್ಥೆ ಮಾಡಿದ್ದರು. ಈ ವೇಳೆ ಸುನೀಲ ತಮ್ಮ ಸಹಚರರಿಗೆ ನೀರು ತರಲು ಹೋದಾಗ ಹೊಲದಲ್ಲಿನ ಬಾವಿಗೆ ಕಾಲು ಜಾರಿ ಬಿದ್ದಿದ್ದಾನೆ. ನೀರು ತರಲು ಹೋದವನು ಇನ್ನು ಯಾಕೆ ಬಂದಿಲ್ಲ ಎಂದು ನೋಡಿದಾಗ ಬಾವಿಯ ಗೋಡೆ ಕುಸಿದು ಬಾವಿಯಲ್ಲಿ ಬಿದ್ದಿರೋದು ಕಂಡುಬಂದಿದೆ. ತಕ್ಷಣ ಪೊಲೀಸರಿಗೆ ಅವರೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಮೃತದೇಹ ಬಾವಿಯಿಂದ ಹೊರತೆಗೆದಿದ್ದಾರೆ. ಈ ಬಗ್ಗೆ ಸದಲಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.